ತುಳುನಾಡಿನ ಶ್ರೀಮಂತ ಜಾನಪದ ಕ್ರೀಡೆಗಳಲ್ಲಿ ಒಂದು ಕಂಬಳ. ಕರಾವಳಿಯಲ್ಲಿ ಪ್ರಸ್ತುತ ಕಂಬಳಗಳ ಸೀಸನ್. ಇಂತಹ ಕಂಬಳಗಳಲ್ಲಿ ಒಂದಾದ ಮಂಗಳೂರು ಕಂಬಳ ಇದೇ ಜನವರಿ 13 ಮತ್ತು 14ರಂದು ಮಂಗಳೂರಿನ ಬಂಗ್ರಕೂಳೂರಿನಲ್ಲಿ ಆಯೋಜಿಸಲಾಗಿದೆ. ಈ ಬಗ್ಗೆ ಮಂಗಳೂರಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಕಂಬಳ ಸಮಿತಿ ಅಧ್ಯಕ್ಷರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ, ಆಧುನಿಕತೆಯ ಭರಾಟೆಯಲ್ಲಿ ಕ್ಷಿಪ್ರವಾಗಿ ಬದಲಾಗುತ್ತಿರುವ ಮಂಗಳೂರು ಮಹಾ ಮಾಯಾನಗರಿಯಲ್ಲಿ ಬದುಕು ಸಂಸ್ಕೃತಿಯಿಂದ ದೂರವಾಗುತ್ತಿರುವ ತುಳು ಸಂಸ್ಕೃತಿ ಕಲೆಗಳ ಬಗ್ಗೆ ಈಗಿನ ಯುವಕರಲ್ಲಿ ಹೊಸ ಎಚ್ಚರ ಮೂಡಿಸುವ ನಿಟ್ಟಿನಲ್ಲಿ ಈ ಕಂಬಳವನ್ನ ರಾಮಲಕ್ಷ್ಮಣ ಹೆಸರಿನಲ್ಲಿ ಆಯೋಜಿಸಲಾಗಿದೆ ಅಂತ ಹೇಳಿದ್ರು. ಉದ್ಯಮಿ ಪ್ರಕಾಶ್ ಶೆಟ್ಟಿ ಅವರ ಗೌರವಾಧ್ಯಕ್ಷತೆಯಲ್ಲಿ ಹೊನಲು ಬೆಳಕಿನ ಕಂಬಳವನ್ನ ಆಯೋಜಿಸಲಾಗಿದೆ ಅಂತ ಮಾಹಿತಿಯನ್ನ ನೀಡಿದ್ರು. 13ನೇ ತಾರೀಕಿನ ಬೆಳಿಗ್ಗೆ 9:30 ಗಂಟೆಗೆ ದಿವಂಗತ ರತ್ನ ಮಾಧವ ಶೆಟ್ಟಿ ವೇದಿಕೆಯಲ್ಲಿ ಈ ಕಂಬಳೋತ್ಸವದ ಉದ್ಘಾಟನೆ ಆಗಲಿಕ್ಕಿದೆ. ಉದ್ಘಾಟನೆಯನ್ನ ಶ್ರೀ ಬ್ರಹ್ಮಬೈದಕ್ಕಳ ಕರಡಿ ಕಂಕನಾಡಿ ಅಧ್ಯಕ್ಷರಾಗಿರುವಂತಹ ಶ್ರೀ ಕೆ ಚಿತ್ತರಂಜನ್ ಅವರು ನೆರವೇರಿಸಲಿಕ್ಕಿದ್ದಾರೆ. ಆ ಸಂದರ್ಭದಲ್ಲಿ ಆ ಸಭೆಯ ಅಧ್ಯಕ್ಷತೆಯನ್ನ ಮಂಗಳೂರಿನ ಮಹಾಪೌರರಾದ ಶ್ರೀ ಭಾಸ್ಕರ್ ಕೆ ಅವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಅದೇ ರೀತಿ ಸಾಯಂಕಾಲ ನಡೆಯುವಂತಹ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾದ ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಬಿಜೆಪಿಯ ರಾಜ್ಯ ಅಧ್ಯಕ್ಷರಾಗಿರುವಂತಹ ಶ್ರೀ ಯಡಿಯೂರಪ್ಪನವರು, ಕೇಂದ್ರ ಸಚಿವರಾದ ಶ್ರೀ ಡಿ.ವಿ. ಸದಾನಂದ ಗೌಡರು, ಗೋಲ್ಡು ಪಿಂಚ್ ಸಿಟಿಯಲ್ಲಿ ಬಹಳ ನಗರದ ಮಧ್ಯಭಾಗ, ಇಡೀ ನಮ್ಮ ಮಂಗಳೂರಿನ ಮಧ್ಯಭಾಗದಲ್ಲಿ ಇವತ್ತು ಪೇಟೆ ಜನರಿಗೂ ಒಂದು ಕಂಬಳದ ವೀಕ್ಷಣೆಯನ್ನು ಮಾಡಿ ಅದರ ಸವಿಯುವಂತ ಒಂದು ಭಾಗ್ಯವನ್ನ ಕ್ಯಾಪ್ಟನ್ ಬ್ರಿಜೇಶ್ ಶೆಟ್ಟಿ ಅವರ ತಂಡ ನಮ್ಮ ಮಂಗಳೂರು ಕಂಬಳದಲ್ಲಿ ಮಾಡಿಕೊಟ್ಟಿದ್ದಾರೆ. ಕಳೆದ ಸಲ ನೀವೆಲ್ಲರೂ ಬಹಳ ಸಹಕಾರವನ್ನು ಕೊಟ್ಟಿದ್ದೀರಿ. ಈ ಸಲ ಸಹ, ಕಳೆದ ಸಲ ನಾನು ಅದರಲ್ಲಿ ಏನು ಗೌರವ ಸಲಹೆಗಾರ ಅಂತ ನನ್ನನ್ನು ಚೌಟ್ರು ಮಾಡಿದ್ರು. ನಾವು ಅಣ್ಣ ತಮ್ಮಂದಿರಾಗಿ ಒಂದು ತಂಡವಾಗಿ ಕೆಲಸ ಮಾಡುವವರು. ಈ ಸಲ ನನ್ನನ್ನು ಅತಿಥಿಯಾಗಿ ಬರಬೇಕು ಅಂತ ಹೇಳಿದ್ರು. ಇಲ್ಲೆಲ್ಲ ನಾವು ಮೊದಲು ಹೇಗಿದ್ದೇವೆ ಹಾಗೆ ಇರಬೇಕು, ನಾನು ದೂರ ಮಾಡಬೇಡಿ ಅಂತ ಹೇಳಿದೆ. ಆದ್ದರಿಂದ ನಾನು ಗೌರವ ಸಲಹೆಗಾರನಾಗಿ ಅದರಲ್ಲಿ ಇದ್ದೇನೆ.